ಉಡುಪಿ ನಗರಸಭೆಯನ್ನು ನಗರ ಪಾಲಿಕೆ ಮಾಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಬಹಳ ವರ್ಷಗಳಿಂದ ನಗರಸಭೆ ಕಚೇರಿಗೆ ಒಂದು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನಗರದ ಪ್ರಮುಖ ರಸ್ತೆ ಕೆಎಂ ಮಾರ್ಗ್ನಲ್ಲಿ ನಗರಸಭೆ ಕಚೇರಿ ಇದೆ. ನಿತ್ಯ ನೂರಾರು ಜನ ನಗರಸಭೆಗೆ ತಮ್ಮ ಕೆಲಸಕ್ಕಾಗಿ ಬರ್ತಾರೆ. ಇನ್ನು ನಗರಸಭೆ ಸದಸ್ಯರು, ಕಚೇರಿ ಸಿಬ್ಬಂದಿ ಸೇರಿ ಹಲವರು ಭೇಟಿ ಕೊಡುವ ಸ್ಥಳ ನಗರಸಭೆ. ಇಷ್ಟೆಲ್ಲ ಜನರ ಕಾರು, ಬೈಕ್ಗಳನ್ನು ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆಯೇ ನಗರಸಭೆಯಲ್ಲಿಲ್ಲ. ಕೆಎಂ ಮಾರ್ಗ್ನಲ್ಲೇ ಇವಿಷ್ಟು ವಾಹನಗಳನ್ನು ಅರ್ಧಂಬರ್ಧ ಪಾರ್ಕ್ ಮಾಡಲಾಗುತ್ತದೆ. ಇದರಿಂದಾಗಿ ಜನರಿಗೆ ಅತ್ತಿಂದಿತ್ತ ಓಡಾಡಲು ಬಹಳ ಕಷ್ಟವಾಗ್ತಾ ಇದೆ. ವಾಹನಗಳಿಗೂ ಸರಾಗವಾಗಿ ಸಂಚರಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಗರಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ಯೋಜನೆ ರೂಪಿಸಲ್ಪಡುವ ನಗರಸಭೆಯ ಸ್ಥಿತಿಯೇ ಈ ರೀತಿ ಇದೆ. ಇನ್ನು ನಗರದ ಬೇರೆ ಪ್ರದೇಶಗಳ ಕತೆ ಕೇಳಲೇಬೇಡಿ. ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ. ನಗರಸಭೆ ಕಟ್ಟಡ ಬೇರೆಡೆಗೆ ಸ್ಥಳಾಂತರಗೊಳ್ಳಲಿದೆ ಎನ್ನಲಾಗ್ತಾ ಇದೆ. ಅಲ್ಲಿಯವರೆಗೂ ನಗರದ ಜನರು ಇದೇ ರೀತಿ ಸಮಸ್ಯೆ ಅನುಭವಿಸುತ್ತಿರಬೇಕೆ? ಅಧಿಕಾರಿಗಳೇ ಇದಕ್ಕೆ ಉತ್ತರ ನೀಡಬೇಕಿದೆ.